ಹಾಯ್ ಹಲೋ ಸ್ಮೈಲ್ ಪ್ಲೀಸ್ ವಿತ್ ಮೆರಿನೇಟರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಕೆಲವೊಂದೊಂದು ಪ್ರಾಡಕ್ಟ್ನ ಬಗ್ಗೆ, ಅದಕ್ಕೆ ಏನೆಲ್ಲ ಮಿಕ್ಸ್ ಮಾಡ್ತಾರೆ ಅಂತ ಹೇಳಿದರೆ ಆಯಿಲ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅದರ ಕ್ವಾಂಟಿಟಿ ಲೆವೆಲ್ ಅಂತ ಹೇಳಿದರೆ ನಾರ್ಮಲ್ ಆಗಿ ನಮಗೆ ನಾವು ಏನು ಆಹಾರವನ್ನು ತಿಂತ ಇದ್ದೇವೆ ಅಂತ ಹೇಳುವಂಥ ಒಂದು ನಾಲೆಜ್ ಇರಬೇಕು. ಈಗ ನಾನೇನಾದರೂ ಒಂದು ಬಿಸ್ಕಿಟ್ ತಿಂತಿದ್ನ, ಆ ಬಿಸ್ಕಿಟ್ಗೆ ಏನೇನು ಹಾಕ್ತಾರೆ, ಎಂಥ ವಿಷಯ ಅಂತ ಹೇಳುವಂಥ ನಾಲೆಜ್ ನಮಗಿರ್ಬೇಕು. ಆ್ಯಕ್ಚುಲಿ ನಾನು ಸಹ ಇಷ್ಟು ಸಮಯ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರಲಿಲ್ಲ. ಏನಾದರೂ ಒಂದು ಹೋಗೋದು, ಐಟಮನ್ನು ರಪ್ಪ ತಗೊಳ್ಳೋದು ಬರೋದು. ಬಟ್ ಡೀಪಾಗಿ ಒಂದು ಸ್ವಲ್ಪ ನೋಡುವಾಗ ಅದಕ್ಕೆ ಏನೆಲ್ಲ ಹಾಕಿರ್ತಾರೆ, ಯಾವ ಆಯಿಲ್ ಮಿಕ್ಸ್ ಮಾಡಿರ್ತಾರೆ, ಶುಗರ್ ಎಷ್ಟು ಪರ್ಸೆಂಟ್ ಇರ್ತದೆ, ಮತ್ತು ಬೇರೆ ಬೇರೆ ಅಂಶಗಳು ಎಷ್ಟೆಷ್ಟು ಇರ್ತದೆ, ಬಟ್ ನಮ್ಮ ಹೆಲ್ತಿಗೆ ಆಗದಂಥ ಕೆಲವು ವಸ್ತುಗಳು ಅದರಲ್ಲಿ ಆ್ಯಡ್ ಆಗಿರ್ತದೆ. ಸೊ ವಿಷಯ ಅಂತ ಹೇಳಿದರೆ ಅವರು ನಮಗೆ ತಿಳಿಸಿರ್ತಾರೆ, ಬಟ್ ನಾವು ಅದನ್ನು ನೋಡಿರೋದಿಲ್ಲ. ಸೊ ಆ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಇವತ್ತು ನಮಗೆ ಬ್ಲಾಸ್ಟರ್ ಕೊಡ್ತಾರೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೆ ನೋಡಿ. ಹಾಯ್ ಬ್ಲಾಸ್ಟರ್, ನಾನು ಅದೇ ಹೇಳಿದೆಲ್ಲ ಈಗ, ಅಂದರೆ ಕೆಲವೊಂದು ಪರ್ಟಿಕ್ಯುಲರ್ ವಸ್ತುದ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಅಂತೇಳಿ. ಸೊ ನಾನೊಂದು ವಿಡಿಯೋ ಮಾಡಿದ್ದೇನೆ, ಆ ವಿಡಿಯೋನ ನಾನು ಪ್ಲೇ ಮಾಡ್ತಿದ್ದೇನೆ. ಇಲ್ಲಿ ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಒಳ್ಳೆಯದಂತೇಳಿ ಸಹ ಹೇಳಲಿಕ್ಕೆ ಬರಲಿಲ್ಲ, ಅಥವಾ ಅದನ್ನು ಹಾಳಂತೇಳಿ ಸಹ ಹೇಳಲಿಕ್ಕೆ ಬರಲಿಲ್ಲ. ಬಟ್ ತಿನ್ನುವ ನಮಗೆ ಸ್ವಲ್ಪ ನಮ್ಮ ದೇಹಕ್ಕೆ ಎಂತ ನಾವು ತಿಂತಿದ್ದೇವೆ ಅಂತ ಹೇಳುವಂಥ ನಾಲೆಡ್ಜ್ ನಿಮಗೆಲ್ಲರಿಗೆ ಸಹ ಇರಬೇಕಂತ ಹೇಳುವ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದ್ದು ನಾವು. ಸೊ ನಾನೊಂದು ವಿಡಿಯೋ ಈಗ ಪ್ಲೇ ಮಾಡ್ತೇನೆ, ಆ ವಿಡಿಯೋವನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಅದಾದಮೇಲೆ ಬ್ಲಾಸ್ಟರ್ ಸ್ವಲ್ಪ ಅದರ ಬಗ್ಗೆ ಮಾತಾಡ್ತಾರೆ. ಈ ವಿಡಿಯೋದಲ್ಲಿ ನೀವು ಫೋಟೋವನ್ನು ಸರಿಯಾಗಿ ಗಮನಿಸೋದಾದರೆ ಇಲ್ಲಿ ಉಪಯೋಗಿಸಿದಂಥ ವಸ್ತುಗಳು ಪಾಮ್ ಆಯಿಲ್, ಮೈದಾ, ಅದೇ ರೀತಿಯಾಗಿ ರಿಫೈನ್ಡ್ ಆಯಿಲ್, ಮಾಲ್ಟ್ ಎಕ್ಸ್ಟ್ರಾಕ್ಟ್, ಶುಗರ್ ಇಂಥದ್ದೇ ಇಲ್ಲಿ ಉಪಯೋಗಿಸಿದ್ದಾರೆ. ಇದು ಬೇರೆ ಯಾವ ವಸ್ತುಗಳಲ್ಲ, ಜನಸಾಮಾನ್ಯರು ದಿನನಿತ್ಯ ಉಪಯೋಗಿಸುವಂಥ ಬಿಸ್ಕಿಟ್ ಆಗಿರ್ಬೋದು, ಸ್ವೀಟ್ ಆಗಿರ್ಬೋದು, ಇಂಥದ್ರಲ್ಲಿ. ಇಲ್ಲಿ ನೀವು ಗಮನಿಸಿದಾದರೆ ಇಲ್ಲಿ ಕೂಲ್ ಡ್ರಿಂಕ್ಸಿಗೆ 100 mlಗೆ 10.9 ಗ್ರಾಮ್ನಷ್ಟು ಶುಗರನ್ನು ಉಪಯೋಗಿಸಿದ್ದಾರೆ. ಅಂದರೆ 2.2 ml ಬಾಟ್ಲಲ್ಲಿ ಹತ್ತಿರ 1/4 kg ಅಷ್ಟು ಶುಗರ್. ವಿಡಿಯೋವನ್ನು ನೋಡಿ. ಓಕೆ ಬ್ಲಾಸ್ಟರ್, ನಾವೀಗ ವಿಡಿಯೋ ನೋಡಿಕೊಂಡು ಬಂದೆವಲ್ಲ, ಅದರಲ್ಲಿ ಮೇಯ್ನ್ ಆಗಿದ್ದದ್ದು ಎಲ್ಲ ಪ್ರಾಡಕ್ಟಲ್ಲಿ ಇರುವಂಥದ್ದು ಒಂದು ಪಾಮ್ ಆಯಿಲ್ ಅಂತ ಇತ್ತು. ಸೊ ಕೊಕೊನಟ್ ಆಯಿಲ್ಸ್ ಅಲ್ಲ, ಆ್ಯಕ್ಚುಲಿ ಕೊಕೊನಟ್ ಆಯಿಲ್ ಹಾಕ್ತಿದ್ರೆ ಸಹ ಒಂದು ಹೌದು. ಯಾಕೆ ಪಾಮ್ ಆಯಿಲ್ ಹಾಕ್ತದೆ ಅಂದರೆ ಒಂದು ರೀಸನ್, ಈ ಬಿಸ್ನೆಸ್ ಮ್ಯಾನ್ ಅವರಿಗೆಲ್ಲ ಒಂದು ಈಸಿ ಪ್ರಾಡಕ್ಟ್, ಒಂದು ಕಮ್ಮಿಯಲ್ಲಿ ಸಿಗುವ ಒಂದು ಪ್ರಾಡಕ್ಟ್. ಆ್ಯಕ್ಚುಲಿ ಪಾಮ್ ಆಯಿಲ್ ಇಲ್ಲಿದಲ್ಲ, ಇದು ಆ್ಯಕ್ಚುಲಿ ಹೊರಗಿನ ದೇಶ. ಸೊ ಹೊರಗಿನ ದೇಶದಿಂದ ನಾವು ಆ್ಯಕ್ಚುಲಿ ಬೀಯಿಂಗ್ ಅನ್ ಇಂಡಿಯನ್ ಇಂಪೋರ್ಟ್ ಮಾಡ್ತೀವಿ. ಸೊ ಹೀಗೆ ನೀವು ಅದರ ಬಗ್ಗೆ ಇಂಪೋರ್ಟ್ ವಿಷಯದಲ್ಲಿ ನೋಡೋದಾದರೆ ಇಂಡಿಯಾ ನಂಬರ್ 1 ಅಲ್ಲಿ ಇರೋದು ಇಂಪೋರ್ಟಿಂಗ್ ರೇಟಲ್ಲಿ ಇಡೀ ವರ್ಲ್ಡಲ್ಲಿ. ಸೊ ವಿ ಇಂಪೋರ್ಟ್ ಮೋರ್ ಪಾಮೋಲಿನ್ ಆಯಿಲ್ ಟು ಇಂಡಿಯಾ ಆ್ಯಕ್ಚುಲಿ. ಸೊ ಹಾಗೇನೆ ಇಂಪೋರ್ಟ್ ಮಾಡಿದ್ರೆ ನಾವು ಹೈಯೆಸ್ಟ್ ಹಾರ್ಟಿಗೆ ಸಂಬಂಧ ಇರೋ ಎಂತೆಲ್ಲ ಕಾಯಿಲೆಗಳೆಲ್ಲ ಉಂಟಾ, ಸೊ ಅದೆಲ್ಲ ಕೂಡ ನಾವು ಸಹ ಟಾಪಲ್ಲಿ ಇದ್ದೀವಿ. ಯಾಕೆಂದ್ರೆ ನಾವು ಎಲ್ಲರೂ ಎಲ್ಲ ಪ್ರಾಡಕ್ಟ್ಗೆ ಕೂಡ ಸಹ ಪಾಮೋಲಿನ್ ಆಯಿಲೇ ಯೂಸ್ ಮಾಡೋದು, ಅದು ಎಸ್ಪೆಷಲಿ ರಿಫೈನ್ಡ್ ಪಾಮೋಲಿನ್ ಆಯಿಲ್. ಅದೇ ನಾವು ಎನಿಸ್ತದ್ದು, ನಾವು ಸೇಫ್ ಮನೆಯಲ್ಲೆಲ್ಲ ತೆಂಗಿನೆಣ್ಣೆ ಯೂಸ್ ಮಾಡ್ತೇವೆ ಅಂತ, ಬಟ್ ತಿನ್ನುವಾಗ ಬೇಡದಿದ್ದದ್ದು ತಿನ್ನೋದು. ಅದರಲ್ಲಿ ಎಲ್ಲದರಲ್ಲಿ ಸಹ ಪಾಮ್ ಆಯಿಲ್ ಆ್ಯಡ್ ಮಾಡಿರ್ತಾರೆ. ಅದಕ್ಕೆ ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಈಗ ಎಂಜಿನ್ ಆಯಿಲ್ ಹಾಕ್ತಾ ಇದ್ದೀರಾ, 1 ಲೀಟರ್ ಎಂಜಿನ್ ಆಯಿಲ್ ಹಾಕ್ತೀರಾ, ಒಂದು 800 ಒಳ್ಳೆ ಕ್ವಾಲಿಟಿ ಹಾಕಿರ್ತೀರಾ, ಮತ್ತೆ ಉಳಿದದೆ ಒಂಚೂರು ಒರಿದನ ಅಥವಾ ಕಮ್ಮಿಡು ಪಾಡ್ಗಂತ ಒಳ್ಳೆ ಲೋ ಕ್ವಾಲಿಟಿದು ಬೇರೆ ಅನ್ವಾಂಟೆಡ್ ಆಯಿಲ್ ಎಲ್ಲ ಹಾಕಿದರೆ ಹೇಗೆ ನಿಮ್ಮ ಇಂಜಿನ್ ವರ್ಕ್ ಆಗುತ್ತೆ. ಹಾಗೆಯೇ ನಾವು ತಿನ್ನುವ ಫುಡ್ ಮನೇಲಿ ಮಾಡೋದ್ರಲ್ಲಿ ಕೊಕೊನಟ್ ಆಯಿಲ್ ಇರ್ಬೋದು, ಬಟ್ ಈ ಸಣ್ಣ ಸಣ್ಣ ಐಟಮ್ ತಿಂತೀವಲ್ವ, ಅದರಿಂದ ನಮಗೆ ಈ ಪ್ರಾಬ್ಲಮ್ ಆಗುತ್ತೆ, ಎಸ್ಪೆಷಲಿ ಇಂಥ ಪಾಮೋಲಿನ್ ಆಯಿಲ್ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಆದಷ್ಟು ಹಾಗೆಯೇ ನಾವು ಎಷ್ಟು ನೆಗ್ಲಿಜೆನ್ಸ್ ಅಂದರೆ ಈ ಪಾಮ್ ಆಯಿಲ್ ವಿಷಯದಲ್ಲಿ, ಅದೇ ನಾನು ಹೇಳೋದು. ನಾನು ಹಾಗೆ ಈಗ ಎಕ್ಸಾಂಪಲ್ ಹೇಳಿದಾಗೆ ಬೈಕಿನೊಂದು ಹೇಳಿದೆ ಹೀಗೆ. ಸೊ ನಾವು ಬೈಕಿಗೆ ಒಂಚೂರು ಕಮ್ಮಿಡು ರೇಟೆಡ್ ಓಕೆ, ನಮ್ಮನಿ ಜಿಂಜಲಿ ಆಯಿಲ್ ಹಾಕುವ ಅಂದರೆ ಹರಳೆಣ್ಣೆ ಹಾಕೋ, ಯಾವುದಾದ್ರು ಬೇರೆ ಆಯಿಲ್ ಹಾಕಿದರೆ ಗಾಡಿಗೆ ಹೇಗೆ ಬೇಜಾರಾಗ್ತದೆ, ಗಾಡಿ ಹೇಗೆ ಬರ್ತದೆ. ಸೊ ಹಾಗೆಯೇ ನಮ್ಮ ಬಾಡಿಯನ್ನು ಕೂಡ ನಾವು ಎಣಿಸಬೇಕು. ನಮ್ಮ ಬಾಡಿ ಆ್ಯಕ್ಚುಲಿ ಎಲ್ಲದಕ್ಕಿಂತ ಮೋಸ್ಟ್ ಶ್ರೇಷ್ಠ ಆ್ಯಕ್ಚುಲಿ.
ಅದನ್ನಾದ್ರೂ ಸಹ ಎಂತಾದ್ರೂ ರೀಪ್ಲೇಸ್ ಎಲ್ಲ ಮಾಡು. ಬಟ್ ನಮ್ಮ ಬಾಡಿ ರೀಪ್ಲೇಸ್ ಮಾಡಬೇಕಾದ್ರೆ ಪಾರ್ಟ್ ಇದು ಅಥವಾ ಏನಾದರೂ ಒಂದು ನಾವು ಎಷ್ಟು ನೋವು ತಿನ್ಬೇಕಾಗ್ತದೆ. ಒಂದು ಸಣ್ಣ ಯಾವುದೋ ಅಂದರೆ ಏನಾದರೂ ಸಹ ನಾವು ಹಾಸ್ಪಿಟಲ್ ಹೋಗಿ ಫಸ್ಟ್ ನೋವೇ ತಿನ್ಬೇಕಾಗ್ತದೆ. ಬಾಡಿದು ಪಾರ್ಟ್ ಅಷ್ಟು ಅಮೂಲ್ಯ, ಕಿಡ್ನಿ, ಲಿವರ್, ಹಾರ್ಟ್, ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್ ಆ್ಯಕ್ಚುಲಿ ನಮಗೆ. ನಾವು ನಮ್ಮ ಬಾಡಿಯನ್ನು ಆ್ಯಕ್ಚುಲಿ ಅದೇ ಸಿಂಪಲ್ ಹೇಳುದು, ಎನ್ನ ಫೋನ್ ಕ್ರ್ಯಾಕ್ ಕಾಣತ್ತ ಮಾರ, ಒಂಚೂರು ಸಣ್ಣ ಕ್ರ್ಯಾಕ್ ಆದಾಗ ನಮಗೆ ಬೇಜಾರಾಗ್ತದೆ. ಹಾಗೆಯೇ ನಿಮ್ಮ ಬಾಡಿಯನ್ನು ಯಾಕೆ ನೀವು ಹಾಗೆ ಎಣಿಸ್ತಿಲ್ಲ? ನಾನು ಸ್ವಲ್ಪ ಅನ್ವಾಂಟೆಡ್ ತಿಂದ ಕೂಡಲೇ ನಮಗೆ ಗೊತ್ತಾಗೋದಿಲ್ಲ ನಾಲಿಗೆ ರುಚಿಯಲ್ಲಿ, ಬಟ್ ನಮ್ಮ ಬಾಡಿಗೆ ಅದು ಆ್ಯಕ್ಚುಲಿ ಆ ನೋವು ತಿಂತ ಹೋಗ್ತದೆ. ಅದಕ್ಕೆ ನಮಗೆ ಆ ಸಣ್ಣ ಸಣ್ಣ ಇಂಡಿಕೇಶನ್ ಬರುತ್ತೆ. ಸಡನ್ಲಿ ಏನಾದರೆ ಇಂಡಿಕೇಟ್ ತೋರಿಸುವ ಕೊಲೆಸ್ಟ್ರಾಲ್ ಹೈ ಆಗಿದೆ. ಈಗ ಆ ಇಂಡಿಕೇಶನ್ ಯಾಕೆ ಬರೋದು? ಯಾಕೆ ಅಂದರೆ ಅದೊಂದು ಇಂಡಿಕೇಟ್ ಮಾಡ್ತದೆ ನಮ್ಮ ಬಾಡಿ ಏನೋ ಒಂದು ಸಿಚುವೇಶನಲ್ಲಿ ಕರೆಕ್ಟ್ ಇಲ್ಲ, ಏನೋ ಒಂದು ವರ್ಕ್ ಆಗುವ ಪ್ರೋಸೆಸ್ಸಲ್ಲಿ ಮೇ ಬಿ ಹಾರ್ಟ್ ವರ್ಕ್ ಆಗುವ ಪ್ರೋಸೆಸ್ಸಲ್ಲಿ ಪ್ರಾಪರ್ ಆಗಿಲ್ಲ. ಅದಕ್ಕೆ ನಮಗೆ ಬಿ ಪಿ ಜಾಸ್ತಿ ಬರೋದು, ಈ ಅನ್ವಾಂಟೆಡ್ ಕೊಲೆಸ್ಟ್ರಾಲ್ ಲೆವೆಲ್ ಹೈ ಆಗೋದು. ಇಟ್ಸ್ ಆಲ್ ಇಂಡಿಕೇಶನ್. ಓಕೆ, ಒಮ್ಮೆಲೆ ಆಗ್ಬೇಕಂದಿಲ್ಲ. ಸೊ ಇಂಡಿಕೇಶನ್ ಅಂದರೆ ಒಂದು ಸೂಚನೆ ಕೊಡೋದು, ನೀನು ಒಂದು ಡೇಂಜರಲ್ಲಿದ್ದೀಯಾ, ಸೊ ನಿನ್ನ ಬಾಡಿ ನೀನು ಕೇರ್ ತಗೊಳ್ತಿಲ್ವ ಅಂತ ಒಂದೊಂದು ಇಂಡಿಕೇಶನ್ ಕೊಡೋದು. ಈವನ್ ಡಯಾಬಿಟಿಕ್ಸ್ ಆಗಿರ್ಬೋದು, ಏನೇ ವಿಷಯ ಆಗಿರ್ಬೋದು, ಇಟ್ಸ್ ಜಸ್ಟ್ ಇಂಡಿಕೇಶನ್. ಬಟ್ ನಾವು ಅದನ್ನು ನೆಗ್ಲಿಜೆನ್ಸ್ ಮಾಡ್ತೀವಿ. ನಮ್ಮ ನಾಲಿಗೆ ರುಚಿಗೋಸ್ಕರ ಇದನ್ನೆಲ್ಲ ತಿಂತೀವಿ. ಪಾಮ್ ಆಯಿಲ್ ಆಯಿತು. ಸೆಕೆಂಡ್ ನಾವು ಹೈಯೆಸ್ಟ್ ಅಬ್ಸರ್ವ್ ಮಾಡಿದ ಅದರಲ್ಲಿ ಮೈದಾ ಅಂತ ಹೇಳಿದ್ರೆ ಹೈಯೆಸ್ಟ್ ಬಿಸ್ಕಿಟ್ ಅಲ್ಲ. ಬಿಸ್ನೆಸ್ ಮ್ಯಾನ್ ಅವರಿಗೆ ಅವರ ಬಿಸ್ನೆಸ್ ಹೇಗೆ ಸೆಲ್ ಮಾಡ್ತಾರೆ ಅದು ಮೈದಾ ವೆರಿ ಚೀಪ್ ಅಲ್ಲಿ ಸಿಗ್ತದೆ. ಬರ್ದಿರ್ತಾರೆ ಡೈಜೆಸ್ಟಿವ್ ಬಿಸ್ಕೆಟ್ಸ್ ಮತ್ತೆ ಮಿಲ್ಕ್ ಪ್ರಾಡಕ್ಟ್ ಬಿಸ್ಕೆಟ್ಸ್, ಅದು ಒಳ್ಳೇದು, ಇದು ಒಳ್ಳೇದು, ಫ್ಯಾಟ್ ಲಾಸ್ ಒಳ್ಳೇದು. ಅದು ಜಸ್ಟ್ ಒಂದು ಮಾರ್ಕೆಟಿಂಗ್ ಗಿಮಿಕ್ಸ್, ಮಂಗ ಮಾಡ್ಲಿಕ್ಕೆ. ಅದೇ ನಾವು ಹ್ಯೂಮನ್ಸ್ ಫೂಲ್ಸ್ ಆ್ಯಕ್ಚುಲಿ, ಬೀಯಿಂಗ್ ಫ್ರ್ಯಾಂಕ್ಲಿ. ನಾವು ಎಣಿಸ್ತೀವಿ ನಾವು ದೊಡ್ಡ ದೊಡ್ಡ ಎಜುಕೇಟೆಡ್ ಪರ್ಸನ್, ನಾವು ಇಷ್ಟು ರ್ಯಾಂಕ್ ಹೋಲ್ಡರ್, ಅದೆಲ್ಲ ಖಾಲಿ ಪುಸ್ತಕದ ಬದನೆಕಾಯಿ. ರಿಯಾಲಿಟಿಯಲ್ಲಿ ಒಬ್ಬರು ಸಹ ಇಲ್ಲ. ಮೈದಾ ಎಷ್ಟು ಮೈದಾದಿಂದ. ಹಾಗಾಗಿ ನಾವು ಇಂಥದ್ದೆಲ್ಲ ಪ್ರಾಡಕ್ಟ್ ತಿಂದು ನಮ್ಮ ಬುದ್ಧಿವಂತಿಕೆ ನಾವು ಆ್ಯಕ್ಚುಲಿ ಕಮ್ಮಿ ಮಾಡ್ತಾ ಇದ್ದೀವಿ ರಿಯಾಲಿಟಿಯಲ್ಲಿ. ಖಾಲಿ ನಮ್ಮ ಕೆಲಸದಲ್ಲಿ ಮಾಡೋ ಇದರಲ್ಲಿ ಒಳ್ಳೇದಿರ್ಬೋದು. ಓಕೆ, ನಮಗೆ ದೊಡ್ಡ ರ್ಯಾಂಕ್ ಸ್ಟೂಡೆಂಟ್ ಆಗಿರ್ಬೋದು, ದೊಡ್ಡ ಲಾಯರ್ ಆಗಿರ್ಬೋದು, ದೊಡ್ಡ ಡಾಕ್ಟರ್ ಆಗಿರ್ಬೋದು, ಏನೇ ದೊಡ್ಡ ಪೊಸಿಷನ್, ಬಟ್ ರಿಯಾಲಿಟಿಯಲ್ಲಿ ಆಗುವಾಗ ನಾವು ಮಾಡೋದು ಫೂಲಿಶ್ನೆಸ್ಸೇ. ಇಂಥ ಪ್ರಾಡಕ್ಟ್ಸ್ನೆಲ್ಲ ತಗೊಂಡು ನಾವು ಮುಂದೆ ಬರ್ತೀವಿ, ಇದು ಡೈಜೆಸ್ಟಿವ್ ಬಿಸ್ಕಿಟ್ ಮಾರೆ, ಓಟ್ಸ್ ಬಿಸ್ಕಿಟ್ ಮಾರೆ, ಇದರಲ್ಲಿ ಇದು ಹಾರ್ಲಿಕ್ಸ್ ಒಳ್ಳೆ ಉಂಟು, ಹೀಗೆ ಬರ್ತಿದ್ದಾರೆ. ಬಟ್ ರಿಯಾಲಿಟಿಯಲ್ಲಿ ಹಿಂದ್ಗಡೆ ಬರ್ದಿರ್ತಾರೆ ಏನೆಲ್ಲ ಪ್ರಾಬ್ಲಮ್ ಉಂಟು, ಎಂತೆಲ್ಲ ಉಂಟು, ಅದೆಲ್ಲ ಬರ್ದಿರ್ತಾರೆ. ಸೊ ನಾವು ಅದನ್ನು ನೋಡ್ಲಿಕ್ಕೇನೆ ಹೋಗುದಿಲ್ಲ ಆ್ಯಕ್ಚುಲಿ. ಸೊ ಆ್ಯಕ್ಚುಲಿ ಅದನ್ನೆಲ್ಲ ನಾವು ನೋಡಬೇಕಾಗ್ತದೆ. ಮತ್ತೆ ಇನ್ನೊಂದು ಮತ್ತೆ ನಾವು ಹಾಗೇನೆ ನಮಗೆ ಏನಾದರೂ ಪ್ರಾಬ್ಲಮ್ ಆಯಿತು, ನಮಗೆ ಆ ಫುಡ್ ತಿಂದು ಪ್ರಾಬ್ಲಮ್ ಆಯಿತು, ಇದೆಲ್ಲ ಬಂತು, ಡಯಾಬಿಟಿಕ್ ಬಂತು. ಸೊ ಹಾಗೆ ಹೋಗಿ ನೀವು ಕನ್ಸ್ಯೂಮರ್ ಕೇರಿಗೆ ಹಾಕಿದ್ರೆ ಸಹ ಅವ್ರು ಫಸ್ಟ್ ಬಂದು ಕೇಳೋದು, ನಾವು ಇಲ್ಲೆಲ್ಲ ಇಂಗ್ರೀಡಿಯೆಂಟ್ ಬರ್ದಿದ್ವಿ, ಅವ್ರು ಸ್ಪೆಸಿಫೈ ಮಾಡಿದ್ವಲ್ಲ, ನೀವು ಯಾಕೆ ನೋಡಲಿಲ್ಲ ಅಂದರೆ ಅವರು ತುಂಬ ಹುಷಾರು ಆ್ಯಕ್ಚುಲಿ ಪ್ರಾಡಕ್ಟ್ ಮಾಡುವವರು. ಚಿಕ್ಕದು ಮಾಡಿ ಬರ್ದಿರ್ತಾರೆ ಎಲ್ಲದ. ಈವನ್ KFC ಸಹ ಉಂಟು. ನಾನು ಅದು ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ. ಯಾವ ಪ್ರೆಗ್ನೆಂಟ್ ವುಮೆನ್ ಕೂಡ ತಿನ್ನಬಾರ್ದು, ಸಣ್ಣ ಮಕ್ಕಳಿಗೆ ಕೂಡ ತಿನ್ನಬಾರ್ದು KFC. ಅದರಲ್ಲೇ ಸ್ಪೆಸಿಫೈ ಮಾಡಿರ್ತಾರೆ. ನೆಕ್ಸ್ಟ್ ಟೈಮ್ ಅದರ ಬಗ್ಗೆ ಸಹ ನಾನು ಹೇಳ್ತೀನಿ. ಸೊ ಇದು ಕೂಡ ಅಷ್ಟೇ, ಎಲ್ಲ ಸ್ಪೆಸಿಫೈ ಮಾಡಿದ್ದು. ನೀವು ಹೋಗಿ ಕನ್ಸ್ಯೂಮರ್ ಕೇರಿಗೆ ಅವರಿಗೆ ಇದು ಪ್ರಾಡಕ್ಟ್ ಇಂದು ನನ್ನ ಮಗನಿಗೆ ಕ್ಯಾನ್ಸರ್ ಬಂತು, ಮಗಳಿಗೆ ಇದು ಬಂತು, ಹಾಗೆ ಬಂತ ಹೇಳಿದರೆ ಸಹ ಅವರು ಒಂಚೂರು ಸಹ ವರಿ ಮಾಡೋದಿಲ್ಲ. ಯಾಕಂದರೆ ಆಲ್ರೆಡಿ ಅವ್ರು ಸ್ಪೆಸಿಫೈ ಮಾಡಿರ್ತಾರೆ ಹೀಗೆಲ್ಲ ಉಂಟು ಅನ್ವಾಂಟೆಡ್ ಥಿಂಗ್ಸ್. ನಾವು ಮಾತ್ರ ಮೂರ್ಖರು, ಯಾರು ಆ ಪ್ರಾಡಕ್ಟನ್ನು ತೊಗೊಂಡು ತಿಂದವರು ಎಸ್ಪೆಷಲಿ. ಸೊ ನಾನು ಅದಕ್ಕೆ ಹೇಳುದು, ಯಾರು ಇಲ್ಲಿ ಲೋಕದಲ್ಲಿ ವೈಸ್ ಮ್ಯಾನ್ ಆಗಿಲ್ಲ, ಯಾರು ಸಹ ಅಷ್ಟು ಗ್ರೇಟೆಸ್ಟ್ ವೈಸ್ ಥಿಂಕಿಂಗ್ ಇಲ್ಲ, ಎಲ್ಲ ಲೋ ಥಿಂಕಿಂಗ್ ಅಲ್ಲೇ ಇರುತ್ತೆ. ಮಾತಾಡೋದು ಮಾತ್ರ ಎಲ್ಲರೂ ದೊಡ್ಡದು. ಹಾಗೇನೆ ಈ ಫುಡ್ ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಎಂಥ ವಿಷಯ ಎಲ್ಲ. ಓಕೆ, ಮಾಲ್ಟೋ ಅಂತೇಳಿ ಒಂದು ಇತ್ತಲ್ಲ. ಹೌದು, ಮಾಲ್ಟೋ ಡೆಕ್ಸ್ಟ್ರಿನ್. ಸೊ ಅದು ಕೂಡ ಅಷ್ಟೇ, ಈ ಎಗೇನ್ ಜನರಿಗೆ ಮಂಗ ಮಾಡಲಿಕ್ಕೆ. ಓಕೆ, ಶುಗರ್ ಪ್ರಾಡಕ್ಟ್ ಹಾಕಲಿಲ್ಲ ಮಾರೆ, 0 ಶುಗರ್ ಅಂತೆ ಮಾರೆ, 0 ಆ್ಯಡೆಡ್ ಶುಗರ್. ಬಟ್ ಅದರಲ್ಲಿ ಮಾಲ್ಟೋ ಡೆಕ್ಸ್ಟ್ರಿನ್ ಅಂತ ಒಂದು ಕಂಟೆಂಟ್ ಇರ್ತದೆ. ಇಟ್ ಈಸ್ ನಥಿಂಗ್ ಬಟ್ ಆಲ್ಟರ್ನೇಟಿವ್ ನೇಮ್ ಫಾರ್ ಶುಗರ್ ಆ್ಯಕ್ಚುಲಿ. ಕೂಡ ಅಷ್ಟೇ, ಅದೇ ಒಬ್ಬನಿಗೆ 100 ಹೆಸರಲ್ಲಿ, ಈಗ ನನಗೆ ಬೇರೆ ಹೆಸರಲ್ಲಿ ಕರೀತಾರೆ ಇವರು ಬ್ಲಾಸ್ಟರ್ ಅಂತ, ಬಟ್ ಇರುವುದು ನಾನೇ. ಸೊ ಹಾಗೇನೆ ಶುಗರ್ ಅಂತ ಡೈರೆಕ್ಟ್ ಆಗಿ ಬರೆಯೋದಿಲ್ಲ, ಮಾಲ್ಟೋ ಡೆಕ್ಸ್ಟ್ರಿನ್ ಆಗಿ ಬರ್ದಿರ್ತಾರೆ. ಸೊ ದಟ್ ಮನುಷ್ಯರಿಗೆ ಸ್ವಲ್ಪ ತಲೆಯಲ್ಲಿ ಮೇಲೆ ಕೆಳಗೆ ಅಂಡರ್ಸ್ಟ್ಯಾಂಡ್ ಮಾಡುವ ಹಾಗೆ ಬರ್ದಿರ್ತಾರೆ. ಸೊ ಅದು ಕೂಡ ಆ್ಯಕ್ಚುಲಿ ಡೈರೆಕ್ಟ್ ಶುಗರ್ ಪ್ರಾಡಕ್ಟ್. ಅದು ಇನ್ನೂ ಸಹ ಹೈ ಲೆವೆಲಲ್ಲಿ ನಮ್ಮ ಬಾಡಿದು ಇನ್ಸುಲಿನ್ ಸ್ಪೈಕ್ ಮಾಡಿ ಕೊಡ್ತದೆ. ಅಂದರೆ ಅನ್ವಾಂಟೆಡ್ಲಿ ಹೈ ಮಾಡಿ ಕೊಡ್ತದೆ ಇನ್ಸುಲಿನ್ ಎಲ್ಲ ಅಷ್ಟೇ ಬೇರೆ ಬೇರೆ ಟೈಪ್ ಉಂಟು. ಸೊ ಸ್ಲೋ ರಿಲೀಸ್, ಫಾಸ್ಟ್ ರಿಲೀಸ್, ಮೀಡಿಯಂ ರಿಲೀಸ್, ಸೊ ಬೇರೆ ಬೇರೆ. ಸೊ ಇದನ್ನು ಹೈಯಲ್ಲಿ ರಿಲೀಸ್ ಮಾಡಿಕೊಟ್ರೆ ನಮ್ಮ ಮೆದುಜನಕ ಬೇಗ ಹಾಳಾಗುತ್ತೆ, ಹಾಗೆ ನಮಗೆ ಡಯಾಬಿಟಿಕ್ ಬೇಗ ಹಾಳಾಗುತ್ತೆ. ಮಾಲ್ಟೋ ಡೆಕ್ಸ್ಟ್ರಿನ್ ಅದು ಆ್ಯಕ್ಚುಲಿ ಇನ್ನೊಂದು 0 ಆ್ಯಡೆಡ್ ಶುಗರ್ ಅಂತ ಬರ್ದಾದ್ಮೇಲೆ ಇದು ಕಂಟೆಂಟ್ ಹಾಗೆಯೇ ಇರ್ತಾರೆ. ಬೇಕಾದ್ರೆ ಒಬ್ಸರ್ವ್ ಮಾಡಿ ಚೆಕ್ ಮಾಡಿ, ನೀವು
ಜಾಗ್ರತೆ ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ. ಮತ್ತೆ ನಾವು ಲಾಸ್ಟ್ ಜಾಸ್ತಿ ಒಂದು ನೋಡಿ ಕೋಲ್ಡ್ ಡ್ರಿಂಕ್ಸ್ ಇದೊಂದು ಜಸ್ಟ್ ತೆಗ್ದಿವಲ್ಲ ಅದು ಕೂಡ ಅದರ ಅಷ್ಟೇ. ಬಗ್ಗೆ ಅದು ಅದೇ ನಾವು ಹೇಳಿದ್ರೆ ಎಷ್ಟು ಅರೌಂಡ್ 100 ml ಅರೌಂಡ್ 10-11 grams 11 grams 11 grams ಶುಗರ್ ಉಂಟಂತ ಎಣಿಸಿ. ಹಾಗಾದ್ರೆ ಅದನ್ನು ಅದು ನೀವು 2.2 1 liter ಲೀಟರ್ಗೆ ಕನ್ವರ್ಷನ್ ಮಾಡಿದ್ರೆ ಅರೌಂಡ್ 110 grams ಶುಗರ್ ಆಯ್ತು. ಅದೇ 2 ಲೀಟರ್ಸ್ಗೆ ಕನ್ವರ್ಷನ್ ಮಾಡಿದ್ರೆ 220 grams ಆಯ್ತು. ಸೊ ಅಂದ್ರೆ ಆಲ್ಮೋಸ್ಟ್ ಒಂದು ಹೋಲ್ ಬಾಟ್ಲ್ ಅಲ್ಲಿ ನೀವು 1/4 kg ಶುಗರ್ ತಿಂದಾಗೆ. ಬಟ್ ಅದು ಯಾಕೆ ಅಷ್ಟು ಗೊತ್ತಾಗೋದಿಲ್ಲ ನಮಗೆ, ನಾವು ಶಾಲೆಯಲ್ಲಿ ಕಲ್ತದ್ದು ಗೊತ್ತುಂಟು, ವಾಟರ್ ಈಸ್ ಅ ಯೂನಿವರ್ಸಲ್ ಸಾಲ್ವೆಂಟ್. ಸೊ ಅವ್ರು ಎಷ್ಟೇ ಶುಗರ್ ಹಾಕಿದ್ರು ಅದು ಡಿಸಾಲ್ವ್ ಮಾಡೋ ಕೆಪಾಸಿಟಿ ಉಂಟು ನೀರಿಗೆ. ಸೊ ನಮಗೆ ಅದು ಗೊತ್ತೇ ಆಗೋದಿಲ್ಲ. ಬಟ್ ನಮ್ಮ ಬಾಡಿಗೆ ಗೊತ್ತುಂಟು, ಕ್ಯಾಲ್ಕುಲೇಟ್ ಮಾಡಿ ಗೊತ್ತಾಗೋ ನಮಗೆ ಇದು ತುಂಬ ಆಯಿತು. ಸೊ ಅದರಿಂದ ಸಹ ಕೆಲವರಿಗೆ ಬಾಡಿ ವೆಯ್ಟ್ ಇನ್ಕ್ರೀಸ್ ಆಗ್ತದೆ, PCOD ಸಹ ಬರ್ತದೆ, PCOS ಸಹ ಬರ್ತದೆ, ಬೇರೆ ಬೇರೆ ಅನ್ವಾಂಟೆಡ್ ಡಿಸೀಸ್, ಹಾರ್ಟ್ ಇದು ರಿಲೇಟೆಡ್ ಡಿಸೀಸ್ ಆಗಿರ್ಬೋದು, ಡಯಾಬಿಟಿಕ್ ರಿಲೇಟೆಡ್ ಡಿಸೀಸ್ ಆಗ್ಬೋದು, ಎಲ್ಲ ಬರ್ತದೆ. ಸೊ ನಾನು ಮನುಷ್ಯನಿಗೆ ಗೊತ್ತೇ ಆಗುದಿಲ್ಲ. ಕೆಲವರು ಒಂದೊಂದು ಬಾಟಲ್ ಪರ್ಪೇರ್ ನಾನು ಎಕ್ಸಾಮ್ ಅಲ್ಲ, ಅದೇ ನಾನು ಒಂದು ಹೇಳ್ತೇನೆ. ನಾನು ಈಗ ನಾನು 3.5-4 ವರ್ಷದಿಂದ ಸ್ಪ್ರೈಟ್ ಆಗಲಿ ಕೋಲ್ ಆಗಲಿ ಅದು ಯಾವುದು ಸಹ ಮುಟ್ತಿಲ್ಲ. ಅರೌಂಡ್ ಒಂದು 3 year ಬ್ಯಾಕ್ ನಾನು ಸಹ ಎಷ್ಟು ಕೋಲ್ಡ್ ಡ್ರಿಂಕ್ಸ್ ಯೂಸ್ ಮಾಡಿದವಳು, ನನಗೆ ಅದರದ್ದು ಬಗ್ಗೆ ಅನುಭವ ಉಂಟು. ಸೊ ಅದನ್ನು ಯೂಸ್ ಮಾಡಿಯೇ ನಂದು ಆಲ್ರೆಡಿ ನನಗೆ ಹಾರ್ಮೋನ್ಸ್ ಇಶ್ಯೂ ಇತ್ತು. ಅದರ ಒಟ್ಟಿಗೆ ನನ್ನ ಒಂದು ಕೇರ್ಲೆಸ್ ಅಂತ ಹೇಳಿದರೆ ನಾನು ಕೋಲ್ಡ್ ಡ್ರಿಂಕ್ಸನ್ನು ಜಾಸ್ತಿ ಯೂಸ್ ಮಾಡ್ತಿದ್ದೆ. ಅಂದರೆ ಎಲ್ಲರೂ ಹೇಳುವ ಹಾಗೆ ನಾವು ಊಟ ಎಲ್ಲ ಗೋರಿ ತಿಂತಿರಲಿಲ್ಲ. ನಾನು ಊಟ ಲಿಮಿಟೆಡ್, ತುಂಬ ಕಡಿಮೆ ತಿಂತಿದ್ದದ್ದು. ಇವನ್ ನಾನು ಫಾಸ್ಟಿಂಗ್ ಮಾಡಿದ್ದು ಸಹ ಉಂಟು ಆ ಟೈಮಲ್ಲಿ. ಅಂದರೆ ಮಧ್ಯಾಹ್ನ ಊಟ ಬಿಡೋದು ಇದೆಲ್ಲ. ಬಟ್ ಬೇಡದಿದ್ದದ್ದು ಅಂತ ಹೇಳಿ ಬರುವಾಗ ನಾನು ಹೈಯೆಸ್ಟ್ ಯೂಸ್ ಮಾಡಿದ್ದು ಕೋಲ್ಡ್ ಡ್ರಿಂಕ್ಸ್. ಎಲ್ಲಿ ಬಾಯಾರಿಕೆ ಆದರೆ ಸಹ, ನನಗೆ ಹಸಿವೆ ಆದರೆ ಸಹ ಫಸ್ಟ್ ಹೋಗಿ ಏನಾದರೂ ಒಂದು ಕೋಲ್ಡ್ ಸ್ಪ್ರೈಟಾ ಕೋಲವಾ ಆ ರೀತಿ ಕುಡಿಯೋದು. ಬಟ್ ಇವತ್ತು ನಾನು ಅದು ಆದಮೇಲೆ ಅದು ಹಾಳಂತೇಳಿ ನನಗೆ ವೆರಿ ಬ್ಯಾಕೇ ಗೊತ್ತಾಯಿತು. ಬಟ್ ಈಗ ಇನ್ನೂ ಸಹ ಒಂದು ಸ್ವಲ್ಪ ಡೀಪಾಗಿ ನೋಡುವಾಗ ಈ ಒಂದು ಮನುಷ್ಯ ಇದ್ದಾನಲ್ಲ, ಅದು ಕುಡಿಸಿದ್ರೆ ಅದು ಹೈಯೆಸ್ಟ್ ಕುಡಿಸ್ತದೆ. 2 ಲೀಟರ್ ಇದ್ರೆ ಸಹ ಅದು ಕುಡಿಸ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಬೇಕಾದ ಈವನ್ ಅಡಿಕ್ಟಿವ್ಸ್ ಅಂದ್ರೆ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ. ಯಾರಿಲ್ಲಿ ಇನ್ನು ಕುಡಿ ಯಾರಿಲ್ಲಿ ವಿಡಿಯೋ ನೋಡುವವರು ಸ್ಪ್ರೈಟ್ ಕೋಲದ ವೆರಿ ಬ್ಯಾಡ್ ಹ್ಯಾಬಿಟ್ ಉಂಟು, ಅವರಿಗೆ ಖಂಡಿತವಾಗಿ ಅನುಭವ ಉಂಟು. ಅವರು ಬಾಟ್ಲಿ ಕುಡಿತಾರೆ, ಆಯ್ತಾ. ಅದಕ್ಕೆ ಹೇಳುದು ಅವರವರ ಕರ್ಮ ಅದೊಂದು ಸ್ಟೇಜ್ ರೀಚ್ ಆಗೋ ತನಕ ಇರ್ತದೆ. ಮತ್ತೆ ಅಲ್ಲಿನ ನಂತರ ಆ ಕರ್ಮವನ್ನು ಅವರವರೇ ಅನುಭವಿಸ್ತಾರೆ. ಅದು ನಾನಾಗಿರ್ಲಿ, ನೋಡುವವರಾಗಿರ್ಲಿ, ನಮ್ಮ ಪೇರೆಂಟ್ಸ್ ಆಗಿರ್ಲಿ, ಎನಿವನ್, ಅವರವರ ಕರ್ಮ ಅದು ಫೈನಲ್ ಪಾಯಿಂಟ್ ಆಗೋ ಬಂದು ಇವತ್ತು ಡೆಡ್ ಲೈನ್, ಇವತ್ತು ನನ್ನ ಕರ್ಮ. ಮತ್ತೆ ಅಲ್ಲಿಂದ ನಮಗೆ ಪೇಯ್ನ್ ಸ್ಟಾರ್ಟ್ ಆಗ್ತದೆ. ಎಂಥ ಡಿಸೀಸ್ ಆಗಿರ್ಬೋದು, ಎಂಥದ್ದು ಸಣ್ಣ ವಿಷಯ ಸಹ ಆಗಿರ್ಬೋದು. ಸೊ ಅದಕ್ಕೆ ಎಲ್ಲರಿಗೆ ಉಂಟು. ಅದಕ್ಕೆ ರಿಲಿಜನ್ ಅಂತ ನೋಡೋದಿಲ್ಲ, ಯಾವ ರಿಲಿಜನ್ ಅಂತ, ಅಷ್ಟೇ ಸಿಂಪಲ್. ಓಕೆ, ನಮಗಿವತ್ತು ಒಂದು ಮೇಯ್ನ್ ಆಗಿ ನಾವಿವತ್ತು ಒಂದು ತೋರಿಸಿದಂಥ ಫೋಟೋದಲ್ಲಿ ಆಗ ಪಾಮ್ ಆಯಿಲ್ನ ಬಗ್ಗೆ ನನಗೆ ಡೀಟೇಲ್ಸ್ ಬೇಕಿತ್ತು. ಅದೇ ರೀತಿಯಾಗಿ ಅದರ ಬಗ್ಗೆ ಒಂದು ಬೇಕಿತ್ತು, ಮೈದಾದ ಬಗ್ಗೆ ಬೇಕಿತ್ತು, ಶುಗರ್ ಬಗ್ಗೆ ಮತ್ತೆ ಕುಕಿಂಗ್ ವೆಜಿಟೇಬಲ್ ಆಯಿಲ್ಸ್ ಅಂತೇಳಿ ಬರ್ದಿದ್ದಾರೆ ಕೆಲವು, ಹೈಡ್ರೋಜನೇಟೆಡ್ ವೆಜಿಟೇಬಲ್ ಆಯಿಲ್ ಅಂತ ಬರ್ದಿರ್ತಾರೆ ಕೆಲವು, ಅದು ಕೂಡ ಅಷ್ಟೇ. ಸೊ ಅದು ನಮಗೆ ನಾ ಹೇಳಿದಲ್ಲ, ಅದು ಅದರ್ ನೇಮ್ ಫಾರ್ ಟ್ರಾನ್ಸ್ಫ್ಯಾಟ್. ಆ್ಯಕ್ಚುಲಿ ಅದೇ ಟ್ರಾನ್ಸ್ಫ್ಯಾಟ್ಗೆ ಕನ್ವರ್ಷನ್ ಆಗೋದು. ಜನರಿಗೆ ಗೊತ್ತಿರೋದಿಲ್ಲ, ಹೈಡ್ರೋಜನೇಟ್ ವೆಜಿಟೇಬಲ್ ಆಯಿಲ್ ಹಾಕಿದರೆ ಏನೋ ಇರ್ಬೋದು, ಬಟ್ ಅದೇ ಟ್ರಾನ್ಸ್ಫ್ಯಾಟ್ಗೆ ಕನ್ವರ್ಷನ್. ಮತ್ತೆ ಅದು ನಿಮ್ಮ ಹಾರ್ಟ್ ರಿಲೇಟೆಡೇ ಪ್ರಾಬ್ಲಮ್ ಆಗುತ್ತೆ. ಮತ್ತು ಇನ್ನೊಂದು ಕೆಲವು ಕಡೆ ಪಾಲಿಯೋಲ್ಸ್ ಅಂತ ಎಲ್ಲ ಹಾಕಿರ್ತಾರೆ. ಒಬ್ಸರ್ವ್ ಮಾಡಿದರೆ ಕೆಲವು ಪ್ರಾಡಕ್ಟ್ಸ್ ಎಲ್ಲ ಇರ್ತದೆ, ನೀವು ಒಬ್ಸರ್ವ್ ಮಾಡ್ಬೇಕಷ್ಟೇ. ಅದೇ ಹೇಳಿದೆ, ನಾವು ಮನುಷ್ಯರು ಒಬ್ಸರ್ವ್ ಮಾಡೋದಿಲ್ಲ, ನಮಗೆ ಒಬ್ಸರ್ವೇಷನ್ ವೆರಿ ಲೆಸ್. ಸೊ ಪಾಲಿಯೋಲ್ಸ್ ಏನಾಗ್ತದೆ ನಮ್ಮ ಬಾಡಿಯಲ್ಲಿ ಲ್ಯಾಕ್ಸಿಟಿವ್ಗೆ, ಅಂದರೆ ಎಸ್ಪೆಷಲಿ ಡೈಜೆಸ್ಟಿವ್ ಥಿಂಗ್, ನಾವು ಅಷ್ಟು ಡೀಪಾಗಿ ದೊಡ್ಡ ವರ್ಡ್ ಆಗೋದಿಲ್ಲ, ನಮ್ಮ ಡೈಜೆಸ್ಟಿವ್ ಇಶ್ಯೂಸ್ಗೆಲ್ಲ ಪ್ರಾಬ್ಲಮ್ ಆಗ್ತದೆ. ಮೇ ಬಿ ಸಣ್ಣ ಕರಳಲ್ಲಿ ಅಬ್ಸಾರ್ಪ್ಷನ್ ಆಗುವ ರೇಷಿಯೋ ಆಗಿರ್ಬೋದು, ಅಥವಾ ಇಂಡೈಜೆಷನ್ ಆಗಿರ್ಬೋದು, ಅಥವಾ ಕರುಳಿನ ಡಿಸೀಸಸ್ ಆಗಿರ್ಬೋದು. ಸೊ ಅದೆಲ್ಲ ಬರೋದು ಈ ಇಂಥ ಅನ್ವಾಂಟೆಡ್ ಕೆಮಿಕಲ್ ಇಂದ. ಸೊ ಅವರವರ ಪ್ರಿಸರ್ವೇಟಿವ್ ಅಂತ ಹಾಕಿರ್ತಾರೆ. ಓಕೆ, ಅದೇ ಇದೊಂದು 4-5 ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸಿಕೊಟ್ರು ಬ್ಲಾಸ್ಟರ್. ಖಂಡಿತವಾಗಿ ಸಹ ನಿಮ್ಮೆಲ್ಲರಿಗೆ ಸಹ ಅರ್ಥ ಆಗಿದೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ಇನ್ನೊಂದು ಸರ್ತಿ ನೀವು ಯಾವುದಾದ್ರೂ ಬಿಸ್ಕಿಟ ಮತ್ತೊಂದು ತಗೊಳ್ಳುವಾಗ ಜಸ್ಟ್ ಒಂದು ಬ್ಯಾಕ್ ಸೈಡಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಏನು ಅಂತ ಹೇಳುವಂಥ ಡೀಟೇಲ್ಸನ್ನು ಖಂಡಿತವಾಗಿ ನೋಡಿ ಅದಾದಮೇಲೆ ತಗೊಳ್ಳಿ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬ್ಲಾಸ್ಟರ್, ಥ್ಯಾಂಕ್ ಯು. ಅದೇ ರೀತಿಯಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಎಂಡವರೆಗೆ ನೋಡಿದ ನಿಮ್ಮೆಲ್ಲರಿಗೆ ಸಹ ಥ್ಯಾಂಕ್ ಯು ಹೇಳ್ತಾ ವಿಡಿಯೋನ
ಶೇರ್ ಮಾಡಿ, ಲೈಕ್ ಮಾಡಿ, ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ. ಇದೆಲ್ಲ ಅಂತ ಹೇಳಿದರೆ ಗಮ್ಮತ್ತಿಗೆ ಆಗಲಿ, ಬೇಡವಾದ ವಿಷಯ ಇಲ್ಲ ಇಲ್ಲಿ. ಹೆಲ್ತಿಗೆ ಸಂಬಂಧಪಟ್ಟದ್ದು, ಆರೋಗ್ಯ, ಫುಡ್ಡಿದ ವಿಷಯವಾಗಿ ಒಳ್ಳೆ ಮಾಹಿತಿ ಇರುವಂಥ ವಿಡಿಯೋ. ಖಂಡಿತವಾಗಿ ಸಹ ನೀವು ನಿಮ್ಮ ಫ್ಯಾಮಿಲಿಯೊಂದಿಗೆ, ಫ್ರೆಂಡ್ಸೊಂದಿಗೆ ಇದನ್ನು ನೀವು ಶೇರ್ ಮಾಡ್ಕೊಳ್ಬೋದು. ನೀವು ಶೇರ್ ಮಾಡೋದ್ರಿಂದ ನಮಗೆ ಸಹ ಜಾಸ್ತಿ ಒಂದು ಸಬ್ಸ್ಕ್ರೈಬರ್ ಸಿಗ್ತಾರೆ. ಅದೇ ರೀತಿಯಾಗಿ ನಮ್ಮ ಚಾನಲ್ ಇನ್ನಷ್ಟು ಬೆಳೀಲಿಕ್ಕೆ ನಿಮ್ಮಿಂದ ಒಂದು ಚಿಕ್ಕ ಸಹಾಯ ಆಗ್ತದೆ. ಓಕೆ, ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್.